ಏಪ್ರಾನ್ ಸಂಸ್ಥೆಯು ಖ್ಯಾತ ಲೇಖಕಿ ಡಾಕ್ಟರ್ ವೈದೇಹಿಯವರ ಕಥೆಗಳ ಆಧಾರಿತಗೊಂಡ ಅಮ್ಮಚ್ಚಿ ಎಂಬ ನೆನಪು ಕನ್ನಡ ಚಲನಚಿತ್ರ ರಾಜ್ಯದಾದ್ಯಂತ ತೆರೆಗೆ ಬರಲು ಸಿದ್ಧತೆ ನಡೆಸಿದೆ. ರಾಜ್ಯ ಪ್ರಶಸ್ತಿ ವಿಜೇತ ಚಂಪಾ ಶೆಟ್ಟಿಯವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರ ನವೆಂಬರ್ 1ರಂದು ರಾಜ್ಯದಾದ್ಯಂತ ತೆರೆ ಕಾಣಲಿದೆ. ವಿಭಿನ್ನ ಕಥೆಯಾಧಾರಿತ ಅಮ್ಮಚ್ಚಿ ಎಂಬ ನೆನಪು ಸದ್ಯದಲ್ಲೇ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ರಾಜ್ಯ ಪ್ರಶಸ್ತಿ ವಿಜೇತೆ ಚಂಪಾ ಶೆಟ್ಟಿಯವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರಕ್ಕೆ ಖ್ಯಾತ ಲೇಖಕಿ ಡಾಕ್ಟರ್ ವೈದೇಹಿ ಅವರು ಸಂಭಾಷಣೆ ಬರೆದಿದ್ದಾರೆ. ಮಫ್ತಿ ಚಿತ್ರ ಖ್ಯಾತಿಯ ಛಾಯಾಗ್ರಾಹಕ ನವೀನ್ ಕುಮಾರ್ ಹಾಗೂ ಹರೀಶ್ ಕೊಮ್ಮೆ ಅವರ ಸಂಕಲನದಿಂದ ಈ ಚಿತ್ರ ಮೂಡಿಬಂದಿದೆ. ಅಸ್ವಾಸ್ಥ್ಯ ವ್ಯಕ್ತಿ ಅಸ್ವಾಸ್ಥ್ಯಕ್ಕೆ ಹೇಗೆ ಎಡೆ ಮಾಡುತ್ತೆ ಅಂತ ಅಂತಾರೆ. ಅಕ್ಕು ಅಂತ ಕ್ಯಾರೆಕ್ಟರ್ ನಾವು ಸಣ್ಣದಿಂದ ನೋಡ್ತಾ ಬಂದಿದ್ವಿ. ನಾವು ಸುತ್ತಮುತ್ತ ಅಂತ ತುಂಬಾ ಜನ ಇದ್ರು. ಆದ್ರೆ ಅವ್ರನ್ನ ನೋಡಿ ಅವ್ರನ್ನ ಕೆಣಕು ಹಾಗೆ ಮಾಡಿ ನಾವು ನಗ್ತಾ ಇದ್ದೀವಿ. ನನ್ಗೆ ಅದು ನೆನಪಿದೆ. ನಾನು ಚಿಕ್ಕದಿಂದ ಹಲವಾರು ಜನ ಆ ತರ ಇದ್ರು, ನಾವು ನಗ್ತಾ ಇದ್ದದ್ದು. ಆ ಕ್ರೌರ್ಯವನ್ನ ನೆನ್ಪಿಟ್ಕೊಂಡು ದೊಡ್ಡವರಾದ್ಮೇಲೆ ಮೊದಲು ದೊಡ್ಡ ಕ್ರೌರ್ಯಾಗಿ ನಾವು ಮಾಡ್ತಿರೋದು ಅಂತ ಆ ಕತೆ ಬರ್ತೈತಿ. ಪುಟ್ಟ ಮತ್ತೆ ನಮ್ಮ ಬಳಗದಲ್ಲೇ ಇದ್ದ ಅನೇಕ ವಿಧವೆಯರು, ಅಸಹಾಯಕತೆಯಿಂದ ಇದ್ದವರು, ಜೀವನ ಬಿಡಿ ದುಡಿದು ಏನೂ ಇಲ್ಲದೆ ಊಟ ತಿಂಡಿ ಇವತ್ತು ಊಟ ಮಾಡಿ ಇನ್ನು ನಾಳೆ ಊಟ ಅಂತ ಇವತ್ತು ಮಧ್ಯಾಹ್ನ ಊಟ ಮಾಡೋದ ಆಚೆ ಈಚೆ ನೋಡದೆ ಊಟ ಮಾಡುವಂತ ಚಿತ್ರ ನನ್ನ ಕಣ್ಮುಂದಿದೆ. ಪುಟ್ಟ ಮತ್ತೆ ಅದರಿಂದ ಮುಡಿ ಬಂದು ಇನ್ನು ಅಮ್ಮಚ್ಚಿ ಅಸಹಾಯಕ ಹೆಣ್ಣು ಮಕ್ಕಳು, ಹಿಂದಿಲ್ಲ ಮುಂದಿಲ್ಲ, ಫೈನಾನ್ಷಿಯಲ್ ಸ್ಟ್ಯಾಂಡ್ ಇಲ್ಲ, ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಹೆಣ್ಮಕ್ಳಿಗೆ ಯಾವ ರೀತಿಯ ಜಗತ್ತು ಯಾವ ರೀತಿ ಸ್ಪರ್ಧಿಸುತ್ತೆ ಅಂತನ್ನ ನೋಡಿದವಳು ನಾನು. ಆ ಬಗ್ಗೆ ಅಮ್ಮಚ್ಚಿನ ಬಂದೆ. ಈ 3 ಕಥೆಗಳನ್ನ ನಮ್ಮ ಚಂಪಾ ಅದನ್ನ ತಗೊಂಡು ನಾಟಕ ಮಾಡಿದಾಗ ಅದು ನನಗೆ ಅದು ವಿಜುವಲೈಸ್ ಆದಾಗ ನಾನು ನೋಡಿ ತಗೊಳ್ಳೋಗಿಲ್ಲ. ನನ್ನ ಆಶಯಕ್ಕೆ ಮಾತ್ರ ಧಕ್ಕೆ ಮಾಡಬೇಡ ಅಂತ ಅವ್ರು ಆಶಯಕ್ಕೆ ಒಂದು ಹನಿ ಕೂಡ ಧಕ್ಕೆ ಮಾಡಿದೆ. ಅದನ್ನು ಇನ್ನೂ ಒಂದು ಜಾಸ್ತಿ ಸ್ಪಂದಿಸ್ತಾ ಅದನ್ನ ಸ್ಟೇಜ್ ಮೇಲೆ ತಂದು ಒಂದು ಮೊಟ್ಟೆಯ ಕತೆ ಚಿತ್ರದಿಂದ ಖ್ಯಾತಿ ಪಡೆದು ಪ್ರೇಕ್ಷಕರ ಮನಗೆದ್ದಿದ್ದ ರಾಜ್ ಪಿ ಶೆಟ್ಟಿಯವರು ಈ ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪಡ್ಡಾಯಿ, ಪತ್ತೀಸ್ ಗ್ಯಾಂಗ್ ಖ್ಯಾತಿಯ ಚಂದ್ರಹಾಸ್ ಸುಳ್ಳಾಲ್, ವೈಜಯಂತಿ ಅಡಿಗ, ದಿಯಾ ಪಾಲಕಲ್, ದೀಪಿಕಾ ಆರಾಧ್ಯ, ಡಾಕ್ಟರ್ ರಾಧಾಕೃಷ್ಣ ಉರಾಳ, ಗೀತಾ ಸುರತ್ಕಲ್ ಮೊದಲಾದವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈಗಾಗಲೇ ಅದರ ಪಾತ್ರ ಪರಿಚಯದ ಟೀಸರ್ ಹೊರಗೆ ಬಂದಿದೆ. ಇವರೊಬ್ಬ ಕುಂದಾಪುರ ಕನ್ನಡ ಅಥವಾ ಕುಂದಾಪುರದ ಜಾಗದಲ್ಲಿರುವಂತಹ ಒಬ್ಬ ಹಳ್ಳಿಯವರು, ಒಬ್ಬ ಕೃಷಿಕ. ಆದ್ರೆ ಮೊದಲಿಂದ ಕೂಡ ಈಗ ಈ ಪಾತ್ರ ಮಾಡೋದಕ್ಕೆ ನನ್ನ ಸ್ಫೂರ್ತಿ ಏನು ಅಂತ ಹೇಳಿದ್ರೆ, ನಾನ್ ಚಿಕ್ಕವರಿಂದ ಯಾರೆಲ್ಲ ಹೆಣ್ಣು ಮಕ್ಕಳನ್ನ ಗೌರವಿಸಿದ್ದೇನೆ ನೋಡಿದ್ದೇನೆ, ಅವರೆಲ್ಲರ ಮೇಲೆ ನನ್ನನ್ನು ಸೇರಿಸಿ ಎಲ್ಲರೂ ಕೂಡ ಒಂದೆಲ್ಲ ಒಂದು ರೀತಿಯಲ್ಲಿ ಶೋಷಣೆಯನ್ನ ಒಳಪಡಿಸಿದ್ದೇವೆ ಅವರನ್ನ. ಅದ್ರ ಜೊತೆಗೆ ಅದನ್ನ ಅವ್ರ ಮೇಲೆ ಅದೇ ಅವರ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದೇವೆ. ನನ್ನ ತಂದೆ ಇರ್ಬೋದು, ನನ್ನ ತಾತ ಇರ್ಬೋದು, ನಮ್ಮ ಎಲ್ಲರೂ ಇರ್ಬೋದು. ಸೊ ಅದರಿಂದಾಗಿ ಇವನು ಕೂಡ ಹಾಗೆ, ಇವನು ಯಾವ ಶೋಷಣೆಯನ್ನು ಅವ್ರ ಮೇಲೆ ಬೇರೆ ಪಾತ್ರಗಳ ಮೇಲೆ ಹಾಕ್ತಾನೆ ಅದು ಅವನಿಗೆ ಕೆಟ್ಟದಾಗಿ ಕಾಣಿಸಲ್ಲ. ಅವನ ಪ್ರಕಾರ ಅದು ಅವರ ಜವಾಬ್ದಾರಿ. ಅವ್ರು ಹೆಣ್ಣಂದ್ರೆ ಹೀಗೆ ಇರಬೇಕು ಅನ್ನುವಂತ ಪೇಟ್ರಿಯಾರ್ಕಲ್ ಒಂದು ಸೊಸೈಟಿಲಿ ಇರುವಂತ ಒಂದು ಕಲ್ಪನೆ ಅವನ ತಲೆಯಲ್ಲಿ ಕೂಡ ಇರುತ್ತೆ. ಸೊ ಹೇಳ್ಬೇಕಂದ್ರೆ ಕೆಟ್ಟವನು ಅನ್ನೋದಕ್ಕಿಂತ ನಮ್ಮ ತರನೇ ಸಾಮಾನ್ಯ, ಅದೇ ತುಂಬಾ ಡೇಂಜರಸ್ ಆಕ್ಚುಲಿ. ಯಾಕಂದ್ರೆ ಕೆಟ್ಟವರನ್ನ ಸೈಡಿಗೆ ತಳ್ಳಿಬಿಡ್ಬೋದು, ಆದ್ರೆ ನಮ್ಮ ತರನೇ ಇರುತ್ತವರು ಮಾಡ್ತಾ ಇರುವಂತ ಶೋಷಣೆ ನಮ್ಗೆ ಕಾಣಿಸಲ್ಲ ಯಾವತ್ತು. ಈ ಪಾತ್ರದಿಂದಾಗಿ ನಾವು ಮಾಡ್ತಾ ಇರುವಂತ ಶೋಷಣೆ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನ್ ಮಾಡ್ತಾ ಇರೋದು, ನನ್ನ ತಂದೆ ಮಾಡ್ತಾರೆ, ನನ್ನ ತಾತ ಮಾಡ್ತಾ ಇದ್ದದ್ದು. ಸೊ ನಮ್ಮ ತರದೇ ಒಬ್ಬ ಪಾತ್ರ ಆದ ಕಾರಣ ಇದರಲ್ಲಿ ಅವ್ನು ತುಂಬಾ ಬೇರೆ ಪಾತ್ರಗಳಿಗಿಂತ ಅಂದ್ರೆ ನಮ್ಮನ್ನ ನಾವು ಆಕ್ಚುಲಿ ಒಂದು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹೊರಗೆ ನಿಂತು ನೋಡಿದಾಗ ಕಾಣಿಸ್ಬೋದು. ನನ್ನನ್ನ ನಾನು ಹೊರಗಿಟ್ಟು ನೋಡಿದಾಗ ನಾನು ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ವೆಂಕಪಯ್ಯ ಆಗಿರ್ಬೋದು. ಅದರಿಂದಾಗಿ ಪಾತ್ರ ಮಾಡೋಕೆ ತುಂಬಾ ಖುಷಿಯಾಗಿದೆ. ಮಂಗಳೂರು ಕನ್ನಡದಿಂದ ಕುಂದಾಪುರ ಕನ್ನಡಕ್ಕಾಗುವ ಹೇಗೆ ಶಿಫ್ಟ್? ನಾನು ಹಾರಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಬ್ರಹ್ಮಾವರದಲ್ಲಿ ಒಂದು 6 ತಿಂಗಳು ಸರ್ವೆ ಕೆಲಸ ಮಾಡ್ತಾ ಇದ್ದೆ. ಮನೆಗೆ ಹೋಗಿ ಸರ್ವೆ ಮಾಡ್ಬೇಕು. ಅಲ್ಲಿನವ್ರಿಗೆ ಬೇರೆ ಭಾಷೆ ಯಾವ್ದು ಅರ್ಥ ಆಗಲ್ಲ. ಸೊ ಅದರಿಂದಾಗಿ ನಾನು ಆ ಭಾಷೆ ಕಲಿಲೇಬೇಕಿತ್ತು. ಸೊ ನಾನು ಸೆಟ್ಟಿಗೆ ಬರ್ಬೇಕಾದ್ರೆ 1 ಲೆವೆಲ್ಗೆ ಕುಂದಾಪುರ ಕನ್ನಡ ಮಾತಾಡ್ತಾ ಇದ್ದೆ. ಸೊ ಆಮೇಲೆ ತುಂಬಾ ಪ್ರೊನೌನ್ಸಿಯೇಷನ್ ಡೀಟೇಲಿಂಗ್ ಏನಿದೆ, ಆಗ ಸರ್ ಇದ್ರು ರಾಧಾಕೃಷ್ಣ ಸರ್, ಅವರ ಮಾತೃಭಾಷೆ ಕೂಡ ಅದೇ ಆಗಿದ್ರಿಂದ ಏನಾದ್ರೂ ತುಂಬಾ ಸೂಕ್ಷ್ಮತೆಗಳಿರ್ಬೇಕಾದ್ರೆ ಅವರು ಚಂಪಾ ಮ್ಯಾಮ್ ಇವರೆಲ್ಲ ತುಂಬಾ ಹೆಲ್ಪ್ ಮಾಡೋದು. ಹಾಗಾಗಿ ನಂಗೆ ಕಷ್ಟ ಆಗಿಲ್ಲ. ಕುಂದಾಪುರ ಕನ್ನಡ ನಂಗೆ ತುಂಬಾ ಇಷ್ಟದ ಭಾಷೆ. ವಿಭಿನ್ನ ಕತೆ ಆಧಾರಿತ ಅಮ್ಮಚ್ಚಿ ಎಂಬ ನೆನಪು ಕನ್ನಡ ಚಿತ್ರ ನವೆಂಬರ್ 1ರಂದು ರಾಜ್ಯಾದ್ಯಂತ ತೆರೆ ಕಾಣಲು ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ. ಆದಿತ್ಯ ಜೊತೆ ಪವನ್, ವಿ4 ನ್ಯೂಸ್ 24/7 ಮಂಗಳೂರು.